ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಹರಿನಿಜಯಂತ್. ನಾನಿವತ್ತು ನಿಮಗೆ ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡು ಮಾಮೂಲಿ ಪಡ್ಡಲ್ಲ, ಇದು ಇದು ಗೊತ್ತುಂತಾನೆ, ದೊಡ್ಡಪತ್ರೆ ಅಂತ ಹೇಳ್ತಾರೆ. ನಮ್ಮ ಊರಲ್ಲಿ ಇದನ್ನು ಸಂಬರವಲ್ಲಿ ಅಂತ ಹೇಳ್ತೀವಿ. ಇದು ಹಾಕಿಬಿಟ್ಟು ನಾನು ಪಡ್ಡು ಮಾಡ್ತಾಯಿದ್ದೀನಿ. ಅಂದರೆ ಗುಳಿಯಪ್ಪ, ನಮ್ಮೂರಲ್ಲಿ ತುಳುವಿನಲ್ಲಿ ಇದಕ್ಕೆ ಮಂಗಳೂರು ಭಾಷೆಯಲ್ಲಿ ಗುಳಿಯಪ್ಪ ಅಂತ ಹೇಳ್ತೀವಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ನಾನು 1 ಗ್ಲಾಸಷ್ಟು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತೆಕಾಳು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು 2 ಗಂಟೆ ನೆನೆ ಹಾಕಿಬಿಟ್ಟು ಇದನ್ನು ರುಬ್ಬಬೇಕಾದ್ರೆ ಇದಕ್ಕೆ 1 ಮುಷ್ಟಿಯಷ್ಟು ತೆಂಗಿನಕಾಯಿ ಹಾಕಬೇಕು. 1 ಮುಷ್ಟಿಯಷ್ಟು ನಾವು ಕುಚಲಕ್ಕಿ ಯೂಸ್ ಮಾಡೋದರಿಂದ ನಾವು ಕುಚಲಕ್ಕಿಯಿಂದ ಮಾಡಿರುವ ಅನ್ನನ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ನಾನು ಹಿಟ್ಟು ರೆಡಿ ಮಾಡಿ ಒಂದು 6 ಗಂಟೆ ಇದನ್ನು ಹಿಟ್ಟು ಹದ ಬರೋಕ್ಕೆ ಇಡಬೇಕು. ನಾನು ಹಿಟ್ಟು ರುಬ್ಬಿ 6 ಗಂಟೆ ಹಿಟ್ಟು ಹದ ಮಾಡಿ ಇಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನು ಅಂತ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇದಕ್ಕೆ ದೊಡ್ಡಪತ್ರೆ ಹೇಳ್ತಾರೆ. ಇದಕ್ಕೆ ಮಾಮೂಲಿ ಚಿಕ್ಕ ಮಕ್ಕಳಿಗೆ ಇದರಲ್ಲೆಲ್ಲ ಕಷಾಯ ಮದ್ದೆಲ್ಲ ಕೊಡ್ತಾರೆ. ಶೀತ ಕೆಮ್ಮು ಜ್ವರ ಬರುವಾಗೆಲ್ಲ ಇದರದ್ದು ರಸ ಹಿಂಡಿಬಿಟ್ಟು ಕೊಡ್ತಾರೆ. ಇದು ಸ್ಕಿನ್ಗೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ನೀವು ಮನೆ ಪಕ್ಕ ಎಲ್ಲ ಇದ್ದರೆ ಇದನ್ನು ಟ್ರೈ ಮಾಡಿ ನೋಡಿ. ಇವಾಗ ಇದು ಒಂದು ಹಿಡಿಯಷ್ಟು ನಾನು ತೊಗೊಂಡಿದ್ದೀನಿ. ಒಂದು 3 ಎಸಳು ಬೆಳ್ಳುಳ್ಳಿ, ನೋಡಿ ಬೆಳ್ಳುಳ್ಳಿ 3 ಎಸಳು ದೊಡ್ಡದಿದೆ. ಒಂದು 2 ಚಿಕ್ಕ ಚಿಕ್ಕ ಕಾಯಿ ಮೆಣಸು ತೊಗೊಂಡಿದ್ದೀನಿ, ಹಸಿಮೆಣಸು. ಆಮೇಲೆ ಚಿಕ್ಕದು ಶುಂಠಿ. ಇದನ್ನು ನಾನು 3 ಬೇರೆಯೇ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಬೇಗ ನಾನು ಇದನ್ನು ಬೇರೆಯೇ ಒಂದು ಈ ಥರ ಚಟ್ನಿ ರೂಪದಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಹಿಟ್ಟಿಗೆ ರುಬ್ಬಿರುವ ಹಿಟ್ಟಿಗೆ ನಾವು 6 ಗಂಟೆ ಹದ ಮಾಡಿ ಇಟ್ಟಿರುವ ಹಿಟ್ಟಿಗೆ ನೋಡಿ, ಒಂದು ಅರ್ಧ ಹೋಲಿನಷ್ಟು ಈರುಳ್ಳಿ, ಚಿಕ್ಕ ತುಂಡು ಶುಂಠಿ, 2 ಹಸಿಮೆಣಸಿನ್ಕಾಯಿ, ಇದನ್ನೆಲ್ಲ ನಾನು ರುಬ್ಬಿರೋ ಹಿಟ್ಟು ಹದ ಬರೋಕ್ಕಿಟ್ಟಿರೋ ಹಿಟ್ಟಿಗೆ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ನಾನು ನೋಡಿ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಈ ಥರ ತಿಕ್ಕಾಗಿರಬೇಕು. ನೋಡಿ ಈ ಥರ ತಿಕ್ಕಾಗಿರುವ ಹಿಟ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ 1 ಟೇಬಲ್ ಸ್ಪೂನಷ್ಟು ನಾನು ಸಕ್ಕರೆ ಹಾಕಿಬಿಟ್ಟು ಇದಕ್ಕೆ ರೆಡಿ ಮಾಡಿದ್ದೀನಿ. ರೆಡಿ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ನಾನು. ಇವಾಗ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಯಾಕಂದರೆ ಮಾಡಿ ತೋರಿಸೋಕೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಹಿಟ್ಟು ರುಬ್ಬಿ ನಾನು 6 ಗಂಟೆ ಹದ ಬರೋಕ್ಕೆ ಇಟ್ಟಿರುವಾಗಲೇ ನಾನು ಸಕ್ಕರೆ ಉಪ್ಪು ಎಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಈ 3 ಐಟಮ್ಸ್ ನೋಡಿ ಶುಂಠಿ ಈರುಳ್ಳಿ ಎಲ್ಲವನ್ನು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಈ ರುಬ್ಬಿರುವಂತಹ ದೊಡ್ಡಪತ್ರೆ ಎಲೆಯ ಚಟ್ನಿ ಇದೆ ನೋಡಿ, ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಕೊಟ್ಟರೆ ತುಂಬ ಟೇಸ್ಟಾಗಿ ಇರುತ್ತೆ, ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ. ನೋಡಿ ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಬಂದುಬಿಡ್ತು ನೋಡಿ, ನೋಡುವಾಗಲೇ ಆಸೆ ಆಗಿಬಿಡುತ್ತೆ. ಯಾರಾದರೂ ಇದನ್ನು ಕೇಳಿ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ. ಬನ್ನಿ ಹೋಗೋಣ, ನಾವು ಕಿಚನಿಗೆ ಹೋಗೋಣ. ಇದಕ್ಕೆ ನಾನು ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ನಂದಿನಿ ತುಪ್ಪ ನೋಡಿ ಎಲ್ರಿಗೂ ಗೊತ್ತೇ ಇದೆ. ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ನಂದಿನಿ ತುಪ್ಪ ಹಾಕಬೇಕು ಇದಕ್ಕೆ. ನೋಡಿ 1 ಟೇಬಲ್ ಸ್ಪೂನು ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಇದು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ಇದು ಚೆನ್ನಾಗಿ ಸ್ಮೂತಾಗಿ ಬರುತ್ತೆ. ಯಾವುದು ನಾವು ಮಾಡಿರುವ ಹಿಟ್ಟು ನಾವು ಪಡ್ಡು ಮಾಡಬೇಕಾದ್ರೆ ಸ್ಮೂತಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ, ಸ್ಮೆಲ್ಲಾಗಿ ತುಂಬ ಈ ತುಪ್ಪದ ಘಮ ಸೂಪರಾಗಿ ಬರುತ್ತೆ. ಹೋಗೋಣ, ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಬ್ಬಿನ ಹಂಚು ಇಟ್ಕೊಂಡಿದ್ದೀನಿ. ನಾನು ಆಗಲೇ ಸ್ವಲ್ಪ ಫ್ಲೇಮಲ್ಲಿ ಇಟ್ಬಿಟ್ಟಿದ್ದೀನಿ.
ಸ್ವಲ್ಪ ಹೈಯಲ್ಲಿ ಇರ್ತೀನಿ ನಿಮಗೆ ತೋರಿಸೋಕ್ಕೋಸ್ಕರ. ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ, ಸುಟ್ಟೋಗ್ಬಿಡುತ್ತೆ. ಹೋಗಿ ಸ್ಟಾರ್ಟ್ ಮಾಡೋಣ ನಾವು ಇವಾಗ. ಓಕೆ, ನಾನು ಇವಾಗ ಆಲ್ರೆಡಿ ಎಣ್ಣೆ ಎಲ್ಲ ಹಾಕಿ ಇಟ್ಟಿಟ್ಟಿದ್ದೀನಿ. ನಿಮಗೆ ಬೇಕಾದರೆ ಯಾವ ಎಣ್ಣೆ ಯೂಸ್ ಮಾಡೋಕ್ಕಾಗುತ್ತೆ ಆ ಥರ ಯೂಸ್ ಮಾಡಿ. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಹಾಗಾಗಿ ನಾನಿವಾಗ ಈ ಹಿಟ್ಟು ರುಬ್ಬಿರುವಂಥ ಹಿಟ್ಟು ಮಿಕ್ಸ್ ಮಾಡಿ ಇದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗ್ರೀನಾಗಿ ಸೂಪರಾಗಿದೆ. ನೋಡೋಣ ಫಸ್ಟು ಹಂಚು ಕಾದಿದೆಯಾ ಅಂತ. ಸೌಂಡ್ ಬರ್ತಾ ಉಂಟು ನೋಡಿ, ಬರ್ತಾ ಉಂಟು ಸೌಂಡು. ಇವಾಗ ಹಾಕ್ಬೋದು, ನಾನು ಟ್ರೈ ಮಾಡ್ತೀನಿ. ಚೆನ್ನಾಗಿ ಕಾದರೆ ಈ ಥರ ಸೌಂಡ್ ಬರುತ್ತೆ ನಾವು ಹಾಕುವಾಗ. ಸೂಪರಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಾಗಿರುತ್ತೆ. ಮಳೆ ಬರಬೇಕಾದ್ರೆ ಈ ಥರ ಮಾಡಿ ಮಕ್ಕಳಿಗೆಲ್ಲ ಕೊಟ್ಟರೆ ಸಖತ್ತಾಗಿರುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತೆ, ಸ್ವಲ್ಪ ಖಾರ ಇರುತ್ತೆ. ಮತ್ತು ಈ ಮಳೆಗಾಲದಲ್ಲೆಲ್ಲ ಈ ಥರ ದೊಡ್ಡಪತ್ರೆ ಎಲೆ ಸಂಬರವಲ್ಲಿ ಹೇಳ್ತೀವಿ ನಮ್ಮ ಕಡೆ. ಇದರಿಂದ ಮಾಡಿಕೊಟ್ರೆ ಶೀತ ಕೆಮ್ಮು ಜ್ವರ ಎಲ್ಲ ಹತ್ರ ಬರಲ್ಲ. ಮಳೆಗಾಲದಲ್ಲಿ ಸೀಸನ್ ಇದು, ಮಾಡಿದರೆ ತುಂಬ ಒಳ್ಳೆಯದು. ನಾನು ಇದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಬೇಯಲಿ. 2 ನಿಮಿಷಕ್ಕೆ ಇದು ಆಗಿಬಿಡುತ್ತೆ. ತುಂಬ ರಫಾಗಿ ಇದು ಮಾಡಬೇಕಾಗಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ನೋಡಿ ಈ ಥರ ತುಪ್ಪ ಇದೆ ನೋಡಿ, ಇದು ನಂದಿನಿಯವರ ತುಪ್ಪ. ಸಖತ್ತಾಗಿರುತ್ತೆ, ಇದು ಸ್ಮೆಲ್ ಇರುತ್ತೆ. ನಾನು ತುಂಬ ಅಡುಗೆ ಎಲ್ಲ ಈ ತುಪ್ಪದಲ್ಲೇ ನಾನು ಯೂಸ್ ಮಾಡೋದು, ನಂದಿನಿ ತುಪ್ಪನ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ನಾನು ಎಲ್ಲ ಕುಕ್ಕಿಂಗು ಇದರಲ್ಲೇ ಮಾಡೋದು. ತುಂಬ ರೇರಾಗಿ ನಾನು ತೆಂಗಿನೆಣ್ಣೆ ಯೂಸ್ ಮಾಡ್ತೀನಿ, ಮತ್ತು ಕರಿಯೋಕ್ಕೆಲ್ಲ ಮಾತ್ರ ಸನ್ಫ್ಲವರ್ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಬೆಂದಿದೆಯಾ ಅಂತ ನೋಡೋಣ. ಇಲ್ಲ, ಸ್ವಲ್ಪ ಕಾಯೋಣ. ಓಕೆ, ಆಗಿದೆ. ಇವಾಗ ನಾನು ಇದನ್ನು ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಸಖತ್ತಾಗಿ ಕಲರ್ ಬಂದಿದೆ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಬೇಗ ತೆಗಿತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಕಾಯಬೇಕು ನಾವು. ಸ್ವಲ್ಪ ಈ ಥರ ಮಾಡಿಟ್ರೆ ಬೇಗ ಎದ್ದೇಳುತ್ತೆ. ಇವಾಗಷ್ಟೇ ಕಾಯ್ತಾ ಉಂಟು, ತುಂಬ ನಾವು ಇದು ಮಾಡೋದು ಬೇಡ. ನೋಡೋಣ, ಒಂದು 2 ನಿಮಿಷ ಬೇಯಲಿ. ಓಕೆ, ಈಗ ಆಗಿದೆ. ಈ ಥರ ಚಿಕ್ಕ ಒಂದು ಸ್ಪೂನ್ ಇದ್ದರೆ ನಾವು ಸ್ವಲ್ಪ ಈ ಥರ ಮಾಡಿಟ್ರೆ ಕಾಯುವಾಗಲೇ ಮತ್ತು ತಿರುಗಿಸೋಕ್ಕೆ ಈಸಿಯಾಗಿ ಬಂದುಬಿಡುತ್ತೆ ಅದು. ನೋಡಿ, ನಾನು ಆಗಲೇ ಸ್ವಲ್ಪ ಟ್ರೈ ಮಾಡಬೇಕಾದ್ರೆ ಅದು ಬೆಂದಿಲ್ಲ.